ಪ್ರೀತಿಯ ವಿದ್ಯಾರ್ಥಿಗಳೇ, ಏಷ್ಯಾದ ಇತಿಹಾಸ ಪತ್ರಿಕೆ 8 ಈಗಾಗಲೇ 6 ಅವಧಿಗಳಲ್ಲಿ ವಸಾಹತುಶಾಹಿ ಬೆಳವಣಿಗೆ ಅಂದರೆ ಏನು, ಅದರ ಕಾರಣಗಳು ಮತ್ತು ಅದರ ವಿಧಗಳನ್ನು ಕುರಿತು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಈ 7ನೇ ಒಂದು ಅಧಿವೇಶನದಲ್ಲಿ ಅಥವಾ ಅವಧಿಯಲ್ಲಿ ಚೀನಾ ದೇಶ ಅಥವಾ ಚೀನಾದ ಐತಿಹಾಸಿಕ ಹಿನ್ನೆಲೆ, ಸುಮಾರು 20 ಬೋಧನಾ ಅವಧಿ ಇರುವಂತಹ ಈ ಒಂದು ಅಧ್ಯಾಯದಲ್ಲಿ ಮೊದಲು ನಾವು ಚೀನಾದ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಏನು ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈ ಚೀನಾ ಅಂತಕ್ಕಂಥದ್ದು ಏಷ್ಯಾ ಖಂಡದ ಅತ್ಯಂತ ದೊಡ್ಡ ರಾಷ್ಟ್ರ ಕೂಡ ಹೌದು. ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಚೀನಾ ಸುಮಾರು 38 ಲಕ್ಷ ಚದರ ಮೈಲಿ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇಶ ಕೂಡ ಹೌದು. ಇದು ಈ ದೇಶದ ಪೂರ್ವದಲ್ಲಿ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದಿದೆ. ಪಶ್ಚಿಮದಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಹಾಗೂ ಕಜಕಿಸ್ತಾನ್ ಅಂತಕ್ಕಂಥದ್ದು, ಉತ್ತರದಲ್ಲಿ ಮಂಗೋಲಿಯಾ, ದಕ್ಷಿಣದಲ್ಲಿ ಹಿಮಾಲಯ, ಬರ್ಮಾ ಮತ್ತು ವಿಯಟ್ನಾಂಗಳು ಈ ಚೀನಾವನ್ನು ಸುತ್ತುವರಿದವೆ. ಈಗಾಗಲೇ ಹೇಳಿದ ಹಾಗೆ ಚೀನಾ ಪ್ರಪಂಚದ ಒಂದು ಬಲಿಷ್ಠ ರಾಷ್ಟ್ರ ಕೂಡ ಹೌದು. ಭಾರತದಷ್ಟೇ ಪ್ರಾಚೀನ ಇತಿಹಾಸವನ್ನು ಕೂಡ ಚೀನಾ ಹೊಂದಿದೆ ಅಂತಕ್ಕಂಥದ್ದು. ಸುಮಾರು ಕ್ರಿಸ್ತ ಪೂರ್ವ 3000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಚೀನಾ ನಾಗರಿಕತೆಯ ಕಾಲದಲ್ಲಿ ಅದು ಅತ್ಯಂತ ಪ್ರಸಿದ್ಧಿಯನ್ನು ಅದು ಪಡ್ಕೊಂಡಿತ್ತು. ಚೀನಾದ ಪ್ರಮುಖ ನದಿಗಳು ಅಂತಂದರೆ ಹ್ವಾಂಗ್ ಹೋ ಅಂತಕ್ಕಂಥದ್ದು, ಯಾಂಗಟ್ಸಿ ಸಿಕಿಯಾಂಗ್ ಮತ್ತು ಸಿಕಿಯಾಂಗ್ ಅಂತಕ್ಕಂಥ ನದಿಗಳು. ಅದರಲ್ಲಿ ಚೀನಾದ ಕಣ್ಣೀರಿನ ನದಿ ಎಂದು ಹ್ವಾಂಗ್ ಹೋ ಅಂತಕ್ಕಂಥ ನದಿಯನ್ನು ಕರೀತಾರೆ ಅಂತಕ್ಕಂಥದ್ದು. ಹಾಗೆಯೇ ಚೀನಾದ ಇತಿಹಾಸವನ್ನು ನಾವು ಅವಲೋಕನ ಮಾಡಿದಾಗ ಈ ಚೀನಾದ ರಾಜಧಾನಿ ಇವತ್ತು ಬೀಜಿಂಗ್ ಅಂತಕ್ಕಂಥ ಹೆಸರಿನಿಂದ ಕರೀತಕ್ಕಂಥ ಈ ಚೀನಾದ ರಾಜಧಾನಿ ಪ್ರಾಚೀನ ಕಾಲದಲ್ಲಿ ಅಂದರೆ ಪುರಾತನ ಕಾಲದಲ್ಲಿ ಅದನ್ನು ಪೀಕಿಂಗ್ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ದರು. ಮಾನವನಷ್ಟೇ ಹಳೆಯದಾದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಚೀನಾ ನಾಗರಿಕತೆ ಈಗಾಗಲೇ ಹೇಳಿದ ಹಾಗೆ ಕ್ರಿಸ್ತ ಪೂರ್ವ 3000 ವೇಳೆಗೆ ಈ ನಾಗರಿಕತೆ ಆರಂಭವಾಗಿ ಅಂದಿನಿಂದ ಇಂದಿನವರೆಗೆ ಚೀನಾವು ತನ್ನದೇ ಆದಂತಹ ವೈಶಿಷ್ಟ್ಯತೆಗಳನ್ನು ಅದು ದಾಖಲಿಸುತ್ತಾ ಬಂದಿದೆ. ತಮ್ಮ ದೇಶದ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಹೊಂದಿದಂಥ ಚೀನಿಯರು ತಮ್ಮ ದೇಶವನ್ನು ಸ್ವರ್ಗದಡಿಯ ನಾಡು ಎಂದು ಹೆಮ್ಮೆಯಿಂದ ಅವರು ಕರೆದುಕೊಳ್ತಾ ಇದ್ದರು. ಜಗತ್ತಿನ ಇತರೆ ಯಾವುದೇ ರಾಷ್ಟ್ರಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳದೆ ತಮ್ಮದೇ ಆದ ಏಕಾತನತೆಯನ್ನು ಅವರು ರೂಢಿಸಿಕೊಂಡಿದ್ದರು. ಪ್ರಪಂಚದ ಇತರೆ ಭೂಭಾಗಗಳಲ್ಲಿ ಆಗುತ್ತಿದ್ದಂತಹ ಬದಲಾವಣೆಗಳಿಂದ ಚೀನಾವು ಕೂಡ ದೂರ ಇತ್ತು ಅಂತಕ್ಕಂಥದ್ದು. ಚೀನಾ ಹೀಗಾಗಿ ಬರುಬರ್ತಾ ಅದು ದುರ್ಗತಿಯನ್ನು ಅದು ಕಂಡುಕೊಳ್ತು. ಪ್ರಾಚೀನ ವೈಭವ ಅಂತಕ್ಕಂಥದ್ದು ಚೀನಾದಲ್ಲಿ ಇದ್ದರೂ ಸಹ ಮುಂದೆ 18ನೇ ಶತಮಾನದ ವೇಳೆಗೆ ಚೀನಾ ವಿದೇಶಿಯರ ವಸಾಹತುವಾಗಿ ಅದು ಮಾರ್ಪಡ್ತು ಅಂತಕ್ಕಂಥದ್ದು. ಚೀನಾದ ರಾಜಮನೆತನಗಳು, ಚೀನಾವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖ ರಾಜವಂಶಗಳು ಅಂತ ಅಂದರೆ ಶಿಯಾ ಅಂತಕ್ಕಂಥ ಮನೆತನ, ಹಿಯಾ ಅಂತಕ್ಕಂಥ ಮನೆತನ, ಹಾಗೆ ಶಾಂಗ್ ಅಂತಕ್ಕಂತಹ ಮನೆತನ, ಶಾಂಗ್ ಅಂತಕ್ಕಂಥದ್ದು, ಜೊತೆಗೆ ಚೌ ಅಂತಕ್ಕಂಥ ಮನೆತನ, ಚಿನ್ ಅಂತಕ್ಕಂಥ ಮನೆತನ, ಹಾನ್ ಅಂತಕ್ಕಂಥ ಮನೆತನ, ಹಾಗೆಯೇ ಟಾಂಗ್ ಅಂತಕ್ಕಂಥ ಮನೆತನ, ಸುಂಗ್ ಮನೆತನ, ಮಿಂಗ್ ಮನೆತನ ಹಾಗೂ ಮಂಚು ಸಂತತಿ. ಈ ಮಂಚು ಸಂತತಿ ಕ್ರಿಸ್ತ ಶಕ 1644ರಿಂದ 1912ವರೆಗೆ ಚೀನಾವನ್ನು ಆಳ್ವಿಕೆ ಮಾಡ್ತು ಅಂತಕ್ಕಂಥದ್ದು. ಹಾಗೆಯೇ ಈ ಚಿನ್ ಅಂತಕ್ಕಂಥ ಸಂತತಿಯ ಹೆಸರಿನಿಂದಲೇ ಈ ಚೀನಾ ಅಂತಕ್ಕಂಥ ದೇಶ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು. ಈ ಚಿನ್ ಅಂತಕ್ಕಂಥದ್ದು ಚೀನಾದ ಮೊದಲ ಒಂದು ಹೆಸರು ಅಥವಾ ಒಂದು ಪದ ಆಗಿತ್ತು.
ಈ ಚಿನ್ ಅಂತಕ್ಕಂಥ ಪದ ಇದು ಇದರ ಅರ್ಥ ಚಿನ್ನ ಎಂದ ಅರ್ಥ. ಅಂದರೆ ಚಿನ್ ಎಂಬ ಒಂದು ಪದ ಇದೆಯಲ್ಲ, ಅದು ಒಂದು ನದಿಯ ಹೆಸರಾಗಿ, ಅಂತರ ಪ್ರಾಂತ್ಯದ ಹೆಸರಾಗಿ, ಹಾಗೆ ಒಂದು ವಂಶದ ಹೆಸರಾಗಿ, ಮುಂದೆ ಇಡೀ ರಾಷ್ಟ್ರದ ಹೆಸರಾಗಿ ಚೀನಾ ಅಂತಕ್ಕಂಥದ್ದು ಹೆಸರನ್ನು ಪಡ್ಕೊಳ್ತು ಅಂತಕ್ಕಂಥದ್ದು. ಈ ಚೀನಾ ಈಗಾಗಲೇ ಹೇಳಿದ ಹಾಗೆ ಇದು ಸಾಂಸ್ಕೃತಿಕ ಕಣಜ ಅಂತಕ್ಕಂಥದ್ದು, ಏಷ್ಯಾದ ಸಾಂಸ್ಕೃತಿಕ ಕಣಜ ಅಂತ ಖ್ಯಾತಿಯನ್ನು ಪಡ್ಕೊಂಡಿದೆ. ಭಾರತದಂತೆ ಭವ್ಯ ಪರಂಪರೆಯನ್ನು ಕೂಡ ಚೀನಾ ಹೊಂದಿದೆ. ಸುದೀರ್ಘವಾದ ಇತಿಹಾಸವನ್ನು ಹೊಂದಿದಂಥ ಚೀನಾ ಇಂದು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಕೂಡ ಒಂದಾಗಿದೆ. ಹೀಗಾಗಿ ಅದರ ಆಧುನಿಕ ಇತಿಹಾಸವು ಅತ್ಯಂತ ಸ್ವಾರಸ್ಯಕರವಾಗಿದೆ. ಚೀನಾವು ಹಳದಿ ವರ್ಣದವರಾಗಿದ್ದು, ಚೀನಿಯರು ಹಳದಿ ವರ್ಣದವರಾಗಿದ್ದು ಮಂಗೋಲಿಯನ್ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ. ಚೀನಾದಲ್ಲಿ ಪ್ರಮುಖ ಧರ್ಮಗಳು ಅಂತಂದರೆ ಕನ್ಫ್ಯೂಷಿಯಸ್ ಅಂತಕ್ಕಂಥವನು ಸ್ಥಾಪಿಸಿದಂತಹ ಕುಂಗ್ಫುತ್ಸೆ ಅಂತಕ್ಕಂಥ ಧರ್ಮ, ಲಾವೋತ್ಸೆ ಅಂತಕ್ಕಂಥವ್ರು ಸ್ಥಾಪಿಸಿದಂತಹ ಟಾವೋಯಿಸಮ್ ಅಂತಕ್ಕಂತಹ ಧರ್ಮ, ಹಾಗೆ ಬೌದ್ಧ ಧರ್ಮ ಚೀನಾದ ಪ್ರಮುಖ ಧರ್ಮಗಳು ಆಗಿದ್ದಾವೆ ಅಂತಕ್ಕಂಥದ್ದು. ಹಿತಕರವಾದಂತಹ ವಾಯುಗುಣವನ್ನು ಹೊಂದಿರತಕ್ಕಂತಹ ಜನವಸತಿಗೆ ಯೋಗ್ಯವಾಗಿರ್ತಕ್ಕಂತಹ ಚೀನಾ ಸಾಂಸ್ಕೃತಿಕ ತವರೂರು ಮತ್ತು ರಾಜಕೀಯ ರಂಗಭೂಮಿ ಅಂತಕ್ಕಂಥ ಖ್ಯಾತಿಯನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು. ಹಾಗೆಯೇ ಮಂಗೋಲರು 1271ರಿಂದ 1368ರವರೆಗೆ ಚೀನಾವನ್ನು ಆಳ್ವಿಕೆಯನ್ನು ಮಾಡಿದರು. ಮಂಗೋಲರ ಆಳ್ವಿಕೆಯ ಕಾಲದಲ್ಲಿ ಚೀನಾ ಒಂದು ಬಲಿಷ್ಠ ರಾಷ್ಟ್ರವಾಗಿ ಅದು ಮಾರ್ಪಡ್ತು ಅಂತಕ್ಕಂಥದ್ದು. ಈಗಾಗಲೇ ಹೇಳಿದಾಗೆ ಚೀನಾದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದಾಗ, ಚೀನಿಯರ ಇತಿಹಾಸದ ಪ್ರಕಾರ ಚೀನಾ ದೇಶವನ್ನು ಆಳಿದ ಮೊದಲ ರಾಜಮನೆತನ ಈ ಶಿಯಾ ಅಂತಕ್ಕಂಥ ರಾಜಮನೆತನ. ಇದು ಕ್ರಿಸ್ತ ಪೂರ್ವ 2850ರಲ್ಲಿ ಆಳುತ್ತಿದ್ದಂಥ ಪ್ಯೂಸಿ ಎಂಬುವನು. ನೋಡಿ, ಪ್ಯೂಸಿ ಎಂಬುವನೇ ಚೀನಾದ ಮೊದಲನೇ ದೊರೆ. ಅಂದರೆ ಚೀನಾದ ಐತಿಹಾಸಿಕ ದಾಖಲೆಗಳ ಪ್ರಕಾರ ಚೀನಾವನ್ನು ಆಳಿದಂತಹ ಈ ಪ್ರಥಮ ರಾಜಮನೆತನ ಶಾಂಗ್ ಅಂತಕ್ಕಂತಹ ಮನೆತನ ಅಂತಕ್ಕಂಥದ್ದು. ಈ ಚಿನ್ ಅಂತಕ್ಕಂತಹ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಶಿವಾಂಗ್ ಟಿ ಅಂತಕ್ಕಂಥದ್ದು. ಇವನ ಹೆಸರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕಾರಣ ಅಂತ ಅಂದರೆ ಈತ ಕ್ರಿಸ್ತಪೂರ್ವ 221ರಿಂದ 210ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾನೆ. ಈ ಶಿವಾಂಗ್ ಟಿ ಅಂತಕ್ಕಂಥವನು ಚೀನಿಯರ ಅತ್ಯಂತ ಪ್ರಸಿದ್ಧ ಅರಸ. ಈಗಾಗಲೇ ಹೇಳಿದಾಗೆ ಈತನ ಪ್ರಥಮ ಚಕ್ರವರ್ತಿ ಅಂತಲೂ ಸಹ ಈತನನ್ನು ಕರೀತಾರೆ ಅಂತಕ್ಕಂಥದ್ದು. ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದಂತಹ ಈ ಶಿವಾಂಗ್ ಟಿ, ನೋಡಿ ಚೀನಾದ ಮಹಾಗೋಡೆ ಈ ಒಂದು PPTಯಲ್ಲಿ ಕಂಡು ಬರ್ತಾ ಇದೆ, ದಿ ಗ್ರೇಟ್ ವಾಲ್ ಆಫ್ ಚೈನಾ ಅಂತಕ್ಕಂಥದ್ದು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಆ ಒಂದು ಗೋಡೆ ಅಂತಕ್ಕಂಥದ್ದು. ಇದು ಕ್ರಿಸ್ತ ಪೂರ್ವ 221ರಿಂದ 210ರ ಅವಧಿಯಲ್ಲಿ ಈ ಒಂದು ಗೋಡೆ ನಿರ್ಮಾಣ ಆಯಿತು ಅಂತಕ್ಕಂಥದ್ದು. ಮಂಗೋಲರ ದಾಳಿಯನ್ನು ತಡೆಗಟ್ಟುವುದಕ್ಕಾಗಿ, ಮಂಗೋಲರ ದಾಳಿಯಿಂದ ಚೀನಾವನ್ನು ರಕ್ಷಿಸುವುದಕ್ಕಾಗಿ 1800 ಮೈಲಿ ಉದ್ದ ಇರತಕ್ಕಂಥ, ಸುಮಾರು ನೋಡಿ 1800 ಮೈಲಿ ಉದ್ದ ಇರತಕ್ಕಂತಹ, ಸುಮಾರು 22 ಅಡಿ ಎತ್ತರ ಇರತಕ್ಕಂತಹ ಮತ್ತು 20 ಅಡಿ ಅಗಲವಿರತಕ್ಕಂತಹ ಈ ಮಹಾಗೋಡೆ ಉತ್ತರ ಚೀನಾದಲ್ಲಿ ಇದನ್ನು ಕಟ್ಟಿಸಿರ್ತಕ್ಕಂಥದ್ದು. ಪ್ರಪಂಚದ 7 ಅದ್ಭುತಗಳಲ್ಲಿ ಕೂಡ ಒಂದು ಅಂತಕ್ಕಂಥದ್ದು ಚೀನಾದ ಈ ಮಹಾಗೋಡೆ ಅಂತಕ್ಕಂಥದ್ದು. ಹಾಗೆಯೇ ಚೀನಾದ ಈ ಒಂದು ನಕ್ಷೆ, ಚೀನಾ ಅಂತಕ್ಕಂಥದ್ದು ಇದರ ನಕ್ಷೆಯನ್ನು ನಾವು ಅವಲೋಕನ ಮಾಡಬಹುದು. ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಕೂಡ ಆಗಿದೆ. ಆದರೆ 18ನೇ ಶತಮಾನದ ವೇಳೆಗೆ ಚೀನಾದಲ್ಲಿ ಯುರೋಪಿಯನ್ನರ ವಸಾಹತುಗಳ ಒಂದು ಅಧೀನಕ್ಕೆ ಅದು ಒಳಪಡ್ತು ಅಂತಕ್ಕಂಥದ್ದು. ಜೊತೆಗೆ ಈ ಚೀನಾದ ಪ್ರಾಚೀನ ಕಾಲದಲ್ಲಿ ನಡೆದಂಥ 2 ಪ್ರಮುಖ ಯುದ್ಧಗಳು ಅಂತ ಅಂದರೆ 2 ಅಫೀಮು ಯುದ್ಧಗಳನ್ನು ನಾವು ಇಲ್ಲಿ ಹೇಳಬೇಕಾಗತ್ತೆ. ಮೊದಲನೇ ಅಫೀಮು ಯುದ್ಧ ಇದು 1839ರಿಂದ 1842ರ ಅವಧಿಯಲ್ಲಿ ಈ ಯುದ್ಧ ಅಂತಕ್ಕಂಥದ್ದು ಸಂಭವಿಸ್ತು ಅಂತಕ್ಕಂಥದ್ದು ಪ್ರಥಮ ಅಫೀಮು ಯುದ್ಧ ಅಂತಕ್ಕಂಥದ್ದು. ಈ ಪ್ರಥಮ ಅಫೀಮು ಯುದ್ಧಕ್ಕೆ ಮುಖ್ಯವಾಗಿ ಅಫೀಮು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಕಾರಣ ಅಂತಕ್ಕಂಥದ್ದು. ಜೊತೆಗೆ
ಯುದ್ಧದಲ್ಲಿ ವಿದೇಶಿಯರು ಗೆಲುವನ್ನು ಸಾಧಿಸ್ತಾರೆ. ಯುದ್ಧದಲ್ಲಿ ಬ್ರಿಟಿಷರು ಗೆಲುವನ್ನು ಸಾಧಿಸಿ ನಾನ್ಕಿಂಗ್ ಅಂತಕ್ಕಂಥ ಒಪ್ಪಂದದ ಮೂಲಕ ಮೊದಲನೇ ಅಫೀಮು ಯುದ್ಧ ಮುಕ್ತಾಯ ಆಗುತ್ತೆ. ಹಾಗೆ ಎರಡನೇ ಅಫೀಮು ಯುದ್ಧ ಇದು 1856ರಿಂದ 1860ರವರೆಗೆ ನಡೀತು. ಈ ಯುದ್ಧವೂ ಸಹ ಇದರಲ್ಲೂ ಕೂಡ ವಿದೇಶಿಯರು ಗೆಲುವನ್ನು ಸಾಧಿಸ್ತಾರೆ. ಟಿನ್ಸ್ಟೈನ್ ಅಂತಕ್ಕಂಥ ಒಪ್ಪಂದದ ಮೂಲಕ ಈ ಯುದ್ಧ ಕೂಡ ಮುಕ್ತಾಯ ಆಯಿತು ಅಂತಕ್ಕಂಥದ್ದು. ಹಾಗೆ ಚೀನಾದಲ್ಲಿ ನಡೆದಂತಕ್ಕಂಥ ಮತ್ತೊಂದು ಪ್ರಮುಖವಾದಂಥ ಒಂದು ಘಟನೆ ಅಂದರೆ ತೈಫಿಂಗ್ ಅಂತಕ್ಕಂಥ ದಂಗೆ. ಈ ತೈಫಿಂಗ್ ಅಂತಕ್ಕಂಥ ದಂಗೆ 1850ರಿಂದ 1864ರ ಅವಧಿಯಲ್ಲಿ ಈ ದಂಗೆ ಅಂತಕ್ಕಂಥದ್ದು ಸಂಭವಿಸ್ತು ಅಂತಕ್ಕಂಥದ್ದು. ಹೀಗೆ ಚೀನಾ ಅಂತಕ್ಕಂಥದ್ದು ಐತಿಹಾಸಿಕ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. 1900ರ ವೇಳೆಗೆ ಚೀನಾದಲ್ಲಿ ಬಾಕ್ಸರ್ ಅಂತಕ್ಕಂಥ ದಂಗೆ 1900ರ ವೇಳೆಗೆ ಕ್ರಿಸ್ತಶಕ 1900ರ ವೇಳೆಗೆ ಚೀನಾದಲ್ಲಿ ಈ ಬಾಕ್ಸರ್ ಅಂತಕ್ಕಂಥ ದಂಗೆ ಸಂಭವಿಸ್ತು ಅಂತಕ್ಕಂಥದ್ದು. 1901ರಲ್ಲಿ ಬಾಕ್ಸರ್ ಒಪ್ಪಂದದ ಮೂಲಕ ಈ ದಂಗೆ ಮುಕ್ತಾಯ ಆಯಿತು ಹಾಗೆಯೇ 1911 ಮತ್ತು 1912ರ ವೇಳೆಗೆ ಚೀನಾದಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಸಂಭವಿಸ್ತು. ಈ ಕ್ರಾಂತಿಯಿಂದಾಗಿ ಚೀನಾದಲ್ಲಿ ಈ ಮಂಚು ಅರಸರ ಆಳ್ವಿಕೆ ಅಂತಕ್ಕಂಥದ್ದು ಕೊನೆಗೊಳ್ಳಿತು ಅಂತಕ್ಕಂಥದ್ದು. ಹೀಗೆ ಆಧುನಿಕ ಚೀನಾದ ಐತಿಹಾಸಿಕ ಮಹತ್ವವನ್ನು ನಾನೀಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಅಂತಕ್ಕಂಥದ್ದನ್ನು ಈ ಒಂದು ಅವಧಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಒಂದು ತರಗತಿಯಲ್ಲಿ ನಾನು ಈ ಚೀನಾದ ನಡೆದಂತಹ 1900ರಲ್ಲಿ ನಡೆದಂತಹ ಬಾಕ್ಸರ್ ದಂಗೆಯ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.